ಉಡುಪಿಯಲ್ಲಿ ಹಮ್ಮಿಕೊಂಡಿರುವ ಹಡಿಲು ಭೂಮಿ ಕೃಷಿ ಆಂದೋಲನದಡಿ ಕೇದಾರೋತ್ಥಾನ ಟ್ರಸ್ಟ್ ಮೂಲಕ ಉಡುಪಿ ಕ್ಷೇತ್ರಾದ್ಯಂತ 1500 ಎಕರೆ ಹಡಿಲು ಭೂಮಿ ಬೇಸಾಯ ಮಾಡಲಾಗಿದೆ. ಈ ಗದ್ದೆಗಳಲ್ಲಿ ಪೈರಿನ ನಡುವೆ ಕಳೆಗಿಡಗಳು ಬೆಳೆದಿರುವುದರಿಂದ ಉಡುಪಿ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷರು, ಪದಾಧಿಕಾರಿಗಳು ಸೇವಾ ಮನೋಭಾವನೆಯಿಂದ ಪಾಲ್ಗೊಂಡು ಕಳೆಗಳನ್ನು ತೆಗೆಯುವ ಕಾರ್ಯವನ್ನ ಮಾಡುತ್ತಿದ್ದಾರೆ. ಶಾಸಕ ಕೆ ರಘುಪತಿ ಭಟ್ ನೇತೃತ್ವದಲ್ಲಿ ಕೆಳನೇಜಾರು, ಮೂಡುತೋನ್ಸೆ, ಕಲ್ಯಾಣಪುರದಲ್ಲಿ ಕಳೆಗಳನ್ನು ತೆಗೆಯುವ ಕಾರ್ಯ ನಡೆಸಲಾಗಿದ್ದು, ಈ ಕಾರ್ಯದಲ್ಲಿ ಯುವ ಮೋರ್ಚಾ ರಾಜ್ಯಾಧ್ಯಕ್ಷ ಡಾಕ್ಟರ್ ಸಂದೀಪ್ ಕುಮಾರ್, ಚಲನಚಿತ್ರ ನಟ ನಿರ್ದೇಶಕರಾಗಿರುವ ರಿಷಬ್ ಶೆಟ್ಟಿ ಗದ್ದೆಗಿಳಿದು ಪೈರಿನ ನಡುವೆ ಬೆಳೆದ ಕಳೆಗಳನ್ನು ತೆಗೆಯುವ ಕಾರ್ಯದಲ್ಲಿ ಭಾಗವಹಿಸಿ ಕೃಷಿ ಚಟುವಟಿಕೆಗಳಿಗೆ ಪ್ರೋತ್ಸಾಹವನ್ನ ನೀಡಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಕುಯ್ಲಾಡಿ ಸುರೇಶ್ ನಾಯಕ್, ನಗರ ಬಿಜೆಪಿ ಅಧ್ಯಕ್ಷ ಮಹೇಶ್ ಠಾಕೂರು, ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ವಿಖ್ಯಾತ್ ಶೆಟ್ಟಿ, ರಾಜ್ಯ ಎಸ್ಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ದಿನಕರ್ ಬಾಬು ಮೊದಲಾದವರು ಪಾಲ್ಗೊಂಡಿದ್ದರು. ನಮ್ಮ ಸ್ಥಾಪಕರಾದ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯಜಿಯವರ ಒಂದು ಅಂತ್ಯೋದಯ ಕಲ್ಪನೆ ಏನಿದೆ, ಆ ಕಲ್ಪನೆಯ ಅನುಸಾರವಾಗಿ ಸಮಾಜದ ಕಟ್ಟ ಕಡೆಯ ವ್ಯಕ್ತಿ, ಅದರಲ್ಲಿ ಕೂಲಿ ಕಾರ್ಮಿಕರಾಗಿರ್ಬೋದು, ರೈತರಾಗಿರ್ಬೋದು, ದೀನದಲಿತರಾಗಿರ್ಬೋದು, ಶೋಷಿತರಾಗಿರ್ಬೋದು, ಪ್ರತಿಯೊಬ್ಬರು ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಎಲ್ಲಾ ರೀತಿಯ ಸೌಕರ್ಯಗಳು, ಸಹಾಯ ಹಸ್ತಗಳು ಸಿಗ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ, ಅವನ ಆತ್ಮಸ್ಥೈರ್ಯವನ್ನ ಹೆಚ್ಚಿಸುವ ಒಂದು ನಿಟ್ಟಿನಲ್ಲಿ ಹಲವಾರು ರೀತಿಯ ರೈತರ ಪರ ಕಲ್ಯಾಣ ಕಾರ್ಯಕ್ರಮಗಳು ಹಮ್ಮಿಕೊಂಡಾಗಿದೆ. ಬಹುತೇಕ ಇಲ್ಲಿ ಎಲ್ಲ ನನಗಿಂತ ಉಡುಪಿ ಜಿಲ್ಲೆ ವಿಶೇಷವಾಗಿ ಸಂಘಟನೆಯಲ್ಲಿ ಮತ್ತು ವಿಚಾರವಂತಿಕೆಯಲ್ಲಿ ಬೌದ್ಧಿಕವಾಗಿ ನಮ್ಮೆಲ್ಲರಿಗಿಂತ ಹೆಚ್ಚು ತಿಳ್ಕೊಂಡಿರೋರು ಹಲವಾರು ಯೋಜನೆಗಳು, ರೈತರಿಗೆ ಉಪಯೋಗ ಅಂತ ಯೋಜನೆಗಳನ್ನ ಮಾನ್ಯ ನರೇಂದ್ರ ಮೋದಿಜಿಯವರು ನಮ್ಗೆ ಒದಗಿಸಿದ್ದಾರೆ. ಆ ಯೋಜನೆಗಳನ್ನ ಕಾರ್ಯಕರ್ತರಾದರು, ಅದರಲ್ಲೂ ರೈತ ದೇಶದ ಬೆನ್ನೆಲುಬು ಅಂತಾನೆ ಎಷ್ಟೋ ಕಡೆಗೆ ಭಾಷಣಗಳು ಶುರುವಾಗುತ್ತೆ. ಆದ್ರೆ ನಮ್ಮ ರೈತನ ಬೆನ್ನು ಬಹಳ ನೋವಿಗೀಡಾಗಿ ಈಗ ಲೋವರ್ ಬ್ಯಾಕ್ ಎಲ್ಲ ಸ್ಟ್ರೆಚ್ ಆಗಿ ಟೈರ್ ಆಗಿ ಈ ತರ ಸಮಸ್ಯೆಗಳಿದೆ. ಯಾಕಂತಂದ್ರೆ ನಾವು ಸುಮ್ಮನೆ ಕೂತಿದ್ದೀವಿ ಅಂತ. ಯಾವುದೇ ಒಂದು ಕೃಷಿ ಭೂಮಿ ಅದನ್ನ ವ್ಯವಸಾಯ ಮಾಡದೆ ಹೋದಾಗ ಖಂಡಿತವಾಗ್ಲೂ ಅದು ಹಡಿಲು ಬೀಳಿಸಿದ್ರೆ, ನಮ್ಮಲ್ಲಿ ಕುಂದಾಪುರದಲ್ಲಿ ಹಡಿಲು ಬೀಳಿಸುದು ಅಂತ ಹೇಳ್ತೀವಿ ನಾವು, ಅಲ್ಲಿ ಕಳೆ ಜಾಸ್ತಿ, ಕೊಳೆ ಜಾಸ್ತಿ ಯಾವತ್ತು ಕೂಡ. ಇದು ತುಂಬಾ ಒಂದು ಅದ್ಭುತವಾದಂತ ಬರೀ ಕೆಲಸ ಅಂತ ಹೇಳಕ್ ಸಾಧ್ಯ ಇಲ್ಲ. ಯಾಕಂದ್ರೆ ರಾಜಕಾರಣಿಗಳು ಏನ್ ಮಾಡಿದ್ರು ಏನೋ ಒಂದು ಲಾಭಕ್ಕೆ ಮಾಡ್ತಾರೆ ಅನ್ನುವಂಥದ್ದು ಒಂದು ಕಾಲದಲ್ಲಿ ನಿಮ್ಮ ಈ ಒಂದು ಕ್ಷೇತ್ರದ ಜನಪ್ರತಿನಿಧಿಗಳಂತಹ ರಘುಪತಿ ಭಟ್ರು ತುಂಬಾ ಒಂದು ಸಾರ್ಥಕ ಕೆಲಸವನ್ನು ಮಾಡಿದ್ದಾರೆ ಅಂತ ಅನಿಸ್ತು ನನಗೆ. ವೋಟ್ ಬ್ಯಾಂಕ್ ಮಾಡುವಂತ ಕಾಲದಲ್ಲಿ ಜನರಿಗೆ ವಿಷ ಬೀಜವನ್ನು ಬಿತ್ತಿ ಇವತ್ತಿನ ಸೋಷಿಯಲ್ ಮೀಡಿಯಾ ನೋಡ್ತಾ ಇದ್ದಾರೆ ನೀವೇನೇನು ನಡೀತಿದೆ ಅಂತ ಅನ್ಕೊಂಡು ಒಂದು ಹೇಟ್ರೇಟ್ ಅನ್ನ ಸ್ಪ್ರೆಡ್ ಮಾಡುವಂತ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಆಗ್ಬಹುದು. ಇಂಥ ಒಂದು ಕಾಲದಲ್ಲಿ ಒಂದು ಕೃಷಿ ಕಡೆಗೆ ತಿರುಗಿ ಜನರನ್ನ ಒಗ್ಗೂಡಿಸಿ ಇವತ್ತು ಎಷ್ಟೋ ತೋಡುಗಳ ಕಳೆಯನ್ನು ತೆಗೆದು ಈ ಕೃಷಿ ಮಾಡೋದ್ರಿಂದ ಈ ತೋಡುಗಳು ಇಲ್ಲಿನ ನೀರಿನ ಸಂಚಾರದಿಂದಾಗಿ ನಿಮಗೆ ಅಂತರ್ಜಲ ಮಟ್ಟ ಡೆವಲಪ್ ಆಗ್ತಾ ಹೋಗುತ್ತೆ. ನಮ್ಮಲ್ಲಿ ಬಹಳ ನೀರಿನ ಅಭಾವ, ಅಂದ್ರೆ ಈ ಸೌತ್ ಕೇಂದ್ರದಲ್ಲೂ ಒಂದು ನೀರಿನ ಸಮಸ್ಯೆ ಇದೆಯಾ ಅನ್ನೋ ಒಂದು ಮಟ್ಟಿಗೆ ಆಗೋಯ್ತು. ಸಮ್ಮರ್ ಎಂಡ್ ನೋಡಿದ್ರೆ ನಿಮ್ಗೆ ಬಾವಿಗಳಲ್ಲಿ ನೀರಿಲ್ಲ. ನಮ್ಮಲ್ಲೂ ಕೂಡ ಬೋರ್ವೆಲ್ಗಳನ್ನ ಹಾಕುವಂತ ಪರಿಸ್ಥಿತಿಗೆ ಬರ್ತೀವಿ ನಾವು ಅಂತಂದ್ರೆ ಎಷ್ಟರ ಮಟ್ಟಿಗೆ ನಾವು ನಮ್ಮ ಕೃಷಿಯನ್ನ ಮಾಡ್ತಾ ಇಲ್ಲ ಅದು ಹೇಳ್ತಾ ಇದ್ದೀವಿ.